ಕಾರು ಪ್ರಿಯರ ಫೇವರಿಟ್ ಬ್ರ್ಯಾಂಡ್ ಅಂದರೆ ಅದು ಫೋಕ್ಸ್ ವ್ಯಾಗನ್. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಕಾರುಗಳನ್ನು ಬಿಡುಗಡೆ ಮಾಡ್ತಾ ಬಂದಿರುವ ಫೋಕ್ಸ್ ವ್ಯಾಗನ್ ಇದೀಗ ಮತ್ತೆರಡು ಮಾದರಿಯ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಫೋಕ್ಸ್ ವ್ಯಾಗನ್ ಟಿ-ರಾಕ್ ಹಾಗೂ ಫೋಕ್ಸ್ ವ್ಯಾಗನ್ 2020 ಟಿಗ್ವಾನ್ ಎನ್ನುವಂತಹ SUVಗಳು ಈಗ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಮಂಗಳೂರು EIDಯಲ್ಲಿರುವ ಫೋಕ್ಸ್ ವ್ಯಾಗನ್ ಮಂಗಳೂರು ಭಾರತ್ ವೆಹಿಕಲ್ಸ್ ಶೋರೂಮ್ನಲ್ಲಿ ನ್ಯೂ ಮಾಡೆಲ್ ಕಾರುಗಳು ಬಿಡುಗಡೆಗೊಂಡಿದೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ವಿಶಿಷ್ಟ ಶೈಲಿಯ ಕಾರುಗಳನ್ನು ತಯಾರಿಸುವ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿರುವ ಕಂಪನಿ ಅಂದರೆ ಅದು ಫೋಕ್ಸ್ ವ್ಯಾಗನ್. ಇದೀಗ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಮತ್ತೆರಡು ಅತ್ಯಾಧುನಿಕ ಫೀಚರ್ಗಳನ್ನು ಒಳಗೊಂಡಿರುವ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ಅದು ಅಂದರೆ ಫೋಕ್ಸ್ ವ್ಯಾಗನ್ ಟಿ-ರಾಕ್ SUV ಹಾಗೂ ಫೋಕ್ಸ್ ವ್ಯಾಗನ್ ಟಿಗ್ವಾನ್ ಆಲ್ ಸ್ಪೇಸ್ SUV. ಮಂಗಳೂರಿನ EIDಯಲ್ಲಿರುವ ಫೋಕ್ಸ್ ವ್ಯಾಗನ್ ಮಂಗಳೂರು ಭಾರತ್ ವೆಹಿಕಲ್ಸ್ ಶೋರೂಮ್ನಲ್ಲಿ ನ್ಯೂ ಮಾಡೆಲ್ನ ಕಾರುಗಳು ಮಾರುಕಟ್ಟೆಗೆ ಬಿಡುಗಡೆಗೊಂಡಿವೆ. ನೂತನ ಮಾದರಿ ಕಾರುಗಳನ್ನು ಭಾರತ್ BD ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಆನಂದ್ G ಪೈ, ಕೆನರಾ ಟ್ರೇಡಿಂಗ್ ಮಾಲಕರಾದ ಮಾಧವರಾಯ ಪೈ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂದೇಶ್ ಶೆಣೈ ಅವರು ಜಂಟಿಯಾಗಿ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಜೊತೆಗೆ ಟಿ-ರಾಕ್ ಕಾರಿನ ಮೊದಲ ಗ್ರಾಹಕರಾದ ಯೋಗೀಶ್ R ಕಾಮತ್ ಅವರಿಗೆ ಕೀಯನ್ನು ಹಸ್ತಾಂತರಿಸಿದರು. ಇನ್ನು ನ್ಯೂ ಮಾಡೆಲ್ ಕಾರುಗಳ ಬಗ್ಗೆ ಸೇಲ್ಸ್ ಕನ್ಸಲ್ಟೆಂಟ್ ಪ್ರಜ್ವಲ್ ಶೆಟ್ಟಿ ಅವರು ಮಾಹಿತಿ ನೀಡಿದರು. ಸೊ ರೀಸೆಂಟಾಗಿ ಫೋಕ್ಸ್ ವ್ಯಾಗನ್ ನಮ್ಮಲ್ಲಿ ಟಿಗ್ವಾನಲ್ಲಿ 5 ಸೀಟರ್ ಇತ್ತು. ಇದೀಗ 7 ಸೀಟರ್ ಪೆಟ್ರೋಲ್ ವರ್ಷನ್ ಟಿಗ್ವಾನ್. ಇದು 7 ಸೀಟರ್ ಮೊದಲಿಗಿಂತ ನಿಮಗೆ ವೀಲ್ ಬೇಸ್ ಜಾಸ್ತಿ ಮಾಡಿದ್ದಾರೆ. ಇದರಲ್ಲಿ ಬರೋ ಇಂಜಿನ್ ನಿಮಗೆ 2 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಇದೆ. ಸೊ ಪವರ್ ಔಟ್ಪುಟ್ 190 PS ಸೆಗ್ಮೆಂಟಲ್ಲಿ. ಇದಕ್ಕೆ ಈಗ ಜರ್ಮನಲ್ಲಿ 7 ಸ್ಪೀಡಲ್ಲಿ ಈ ಸೆಗ್ಮೆಂಟಲ್ಲಿ ಈಗ ಯಾವುದೇ ಕಾರ್ ಇಂಡಿಯನ್ ಮಾರ್ಕೆಟಲ್ಲಿ ಇಲ್ಲ, ಈ ಕಾಸ್ಟ್ ಸೆಗ್ಮೆಂಟಲ್ಲಿ 7 ಸೀಟ್. ಆಮೇಲೆ ಇದರಲ್ಲಿ ಫೀಚರ್ಸ್ ಅಡ್ವಾನ್ಸ್ಡ್ ಆಗಿ ಏನಂದರೆ ಕಂಪ್ಲೀಟ್ ಪ್ರೀಮಿಯಂ ಫೆದರ್, ನಿಮಗೆ ಫಿನಿಶಿಂಗ್ ಲೆದರ್ ಬರ್ತದೆ. ಇದೆಲ್ಲ ನಿಮಗೆ ಯುರೋಪಿಯನ್ ಕ್ವಾಲಿಟಿ ಇದೆ ಇದರಲ್ಲಿ. ಇದು CBU ಯೂನಿಟ್, ಇದು ಅಲ್ಲಿಂದ ಇಂಪೋರ್ಟ್ ಆಗಿ ಬರುವಂಥ ಕಾರ್. ಸೊ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ. ಆಮೇಲೆ ಕಂಪ್ಲೀಟ್ ಕೀಲೆಸ್ ಎಂಟ್ರಿ. ಇದು ವರ್ಚುವಲ್ ಕಾಕ್ಪಿಟ್ ಇದೆ ನಿಮಗೆ ಕ್ಲಸ್ಟರಲ್ಲಿ. ಇಂಪ್ರೂವ್ಡ್ ವರ್ಷನ್ ಇದು ಫೋಕ್ಸ್ ವ್ಯಾಗನ್ ಇದೆ ಇವಾಗ. ಆಮೇಲೆ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಫುಲ್ ಸೆಗ್ಮೆಂಟ್ ನಿಮಗೆ ಫುಲ್ ಓಪನ್ ಆಗುವಂಥ ಪ್ಯಾನೋರಾಮಿಕ್ ಸನ್ರೂಫ್. ಇದರಲ್ಲಿ 5 ಡಿಫ್ರೆಂಟ್ ಮೋಡ್ ಟೆರೈನ್ ಸಿಸ್ಟಮ್ ಡ್ರೈವಿಂಗ್ ಇದೆ. ಆಫ್ ರೋಡಿಂಗ್, ಆಮೇಲೆ ನಾರ್ಮಲ್ ಹೈವೇ ಮೋಡ್, ಈಕೋ ಮೋಡ್ ಅಂತ. ಆಮೇಲೆ ಇದರಲ್ಲಿ ಸೇಮ್ ನಿಮಗೆ ಟಿ-ರಾಕಲ್ಲಿ ಬರುವ ಹಾಗೆ ಆ್ಯಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಅಂತ ಇದೆ. ಇದು ಸಿಟಿ ಲಿಮಿಟ್ಸಲ್ಲಿ ಜಾಸ್ತಿ ಮೈಲೇಜ್ ನಿಮಗೆ ಕೊಡ್ತದೆ ಪೆಟ್ರೋಲ್ ವರ್ಷನಲ್ಲಿ. ಆಮೇಲೆ ಹಿಂದುಗಡೆ ರೋ ಕೂಡ ಅಷ್ಟೇ, ಫ್ಯಾಮಿಲಿ ನಿಮಗೆ ಒಂದು 7 ಮೆಂಬರ್ಸ್ ಕೂಡ ಆರಾಮ್ಸೆ ನಿಮಗೆ ಮಿಡಲ್ ರೋ ಚೆನ್ನಾಗಿದೆ. ಸೀಟ್ಸ್ ರಿಕ್ಲೈನ್ ಮಾಡ್ಬೋದು, ಪ್ಲಸ್ ಮೂಮೆಂಟ್ ಇದೆ ಬೇಕಾದಾಗೆ. ಪಾರ್ಸೆಲ್ ಟ್ರೇಗಳಿದೆ. ಈ ವೇಳೆ ಅಕೌಂಟ್ಸ್ ಮ್ಯಾನೇಜರ್ ಶ್ರೀಕಾಂತ್ ಕುಂಬ್ಳೆ, ಕಸ್ಟಮರ್ ರಿಲೇಷನ್ ಹೆಡ್ ರೋಹನ್ ರಾಜ್, ಸೇಲ್ಸ್ ಮ್ಯಾನೇಜರ್ ಶ್ವೇತಾ ಕಾಂಚನ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು ಫೋಕ್ಸ್ ವ್ಯಾಗನ್ ಟಿ-ರಾಕ್ 2020 ಕಾರು ಅತ್ಯಾಧುನಿಕ ಫೀಚರ್ಗಳನ್ನು ಒಳಗೊಂಡಿದೆ. ಪೂರ್ಣ LED ಸೆಟಪ್ ಹೆಡ್ಲ್ಯಾಂಪ್ ಹಾಗೂ ಟೈಲ್ ಲ್ಯಾಂಪ್, ಪ್ಯಾನೋರಾಮಿಕ್ ಸನ್ರೂಫ್, ಡ್ಯುಯಲ್ ಟೋನ್ ಕ್ಲೈಮೇಟ್ ಕಂಟ್ರೋಲ್, 1.5 ಲೀಟರ್ ಆಟೋಮ್ಯಾಟಿಕ್ ಪೆಟ್ರೋಲ್ ಇಂಜಿನ್ ಅನ್ನು ಹೊಂದಿದೆ. ಇನ್ನು 5 ಸೀಟರ್ ಕಾರು ಇದಾಗಿದ್ದು ಸವಾರರಿಗೆ ಒಂದು ಅದ್ಭುತ ಅನುಭವವನ್ನು ನೀಡಲಿದೆ. ಇನ್ನು ನ್ಯೂ ಟಿಗ್ವಾನ್ ಆಲ್ ಸ್ಪೇಸ್ SUVಯು 7 ಸೀಟರ್ SUV ಆಗಿದ್ದು ಫೋಕ್ಸ್ ವ್ಯಾಗನ್ನ ಉಳಿದೆಲ್ಲ ಕಾರುಗಳಿಗಿಂತ ನೂತನ ವಿನ್ಯಾಸವನ್ನ ಪಡೆದುಕೊಂಡಿದೆ. ಆಕರ್ಷಕ ಬಾಡಿ ಡಿಸೈನ್ ಅನ್ನು ಹೊಂದಿಕೊಂಡಿದ್ದು BS6 ಶ್ರೇಣಿಯ 2 ಲೀಟರ್ TSI ಇಂಜಿನ್ ಅನ್ನು ಹೊಂದಿದೆ. 7 ಸ್ಪೀಡ್ DSG 4 ಮೋಷನ್ ಟ್ರಾನ್ಸ್ಮಿಷನ್ ಅನ್ನು ಹೊಂದಿದ್ದು ಆಕ್ಟಿವ್ ಇನ್ಫೋ ಡಿಸ್ಪ್ಲೇ, ಮಲ್ಟಿ ಫಂಕ್ಷನ್ ಸ್ಟಿಯರಿಂಗ್ ವೀಲ್, ಪ್ಯಾನೋರಾಮಿಕ್ ಸನ್ರೂಫ್, LED ಹೆಡ್ಲ್ಯಾಂಪ್ಸ್ ವಿತ್ DRLL, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, 7 ಏರ್ ಬ್ಯಾಗ್ಸ್ ವಿತ್ ನೀ ಏರ್ ಬ್ಯಾಗ್, ಅತ್ಯಾಕರ್ಷಕ ಲುಕ್ ಹೊಂದಿರುವ ಅಲಾಯ್ ವೀಲ್ ಗಳನ್ನು ಹೊಂದಿದೆ.
ಈ ಮೂಲಕ ಕಾರು ಪ್ರಿಯರಿಗೆ ಮತ್ತೆ 2 ಸುರಕ್ಷಿತ ಕಾರುಗಳನ್ನು ಫಾಕ್ಸ್ ವ್ಯಾಗನ್ ಪರಿಚಯಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.